ಕರಾವಳಿ ಕರ್ನಾಟಕದ ಡ್ಯಾನ್ಸ್ ಯೂನಿಯನ್ ವತಿಯಿಂದ ಡ್ಯಾನ್ಸರ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾಕೂಟವು ಏಪ್ರಿಲ್ 18ರಂದು ನಗರದ ಪದವು ಕಾಲೇಜಿನ ಮೈದಾನದಲ್ಲಿ ನಡೆಯಲಿದೆ ಅಂತ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಯತೀಶ್ ಸಾಲಿಯನ್ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊದಲ ಬಾರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಹಸ್ತ ಮಾಡುವ ನಿಟ್ಟಿನಲ್ಲಿ ಪಂದ್ಯಾಟವನ್ನು ನಡೆಸಲಾಗ್ತಾ ಇದೆ. ಕ್ರೀಡಾಕೂಟದಲ್ಲಿ 6 ತಂಡಗಳ ನಡುವೆ ಜಿದ್ದಾಜಿದ್ದಿನ ಸೆಣಸಾಟ ನಡೆಯಲಿದೆ. 11 ವಾರಿಯರ್ಸ್, ಮಾಸ್ಟರ್ ಬ್ಯಾಟರ್ಸ್ ಬೈಕಂಪಾಡಿ, ಮ್ಯಾಂಗ್ಳೂರ್ ಸೂಪರ್ ಹೀರೋಸ್, ಯುನೈಟೆಡ್ 11, ಭೈರವ, ವಿ ಕಿಂಗ್ಸ್ ತಂಡಗಳು ಭಾಗವಹಿಸಲಿದೆ. ಇದರಲ್ಲಿ ನೃತ್ಯ ನಿರ್ದೇಶಕರು, ನೃತ್ಯ ಪಟುಗಳು ಭಾಗವಹಿಸಲಿದ್ದಾರೆ ಅಂತ ಪ್ರಧಾನ ಕಾರ್ಯದರ್ಶಿ ಯತೀಶ್ ಸಾಲಿಯನ್ ಹೇಳಿದರು. ಕ್ರಿಕೆಟ್ ಪಂದ್ಯಾಟದ ಉಸ್ತುವಾರಿ ನಮ್ಮ ಇವರು ಚರಣ್ ಕುಮಾರ್ ಇವರು ವಹಿಸಿದ್ದಾರೆ, ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟರಿ. ಹಾಗೆ ಇದು ಪದರ ಗ್ರೌಂಡ್ ಅಲ್ಲಿ ನಮ್ದು ಸಂಡೇ 8 ಗಂಟೆಯಿಂದ 5 ಗಂಟೆ ತನಕ ನಾವು ನಡೆಸ್ತಾ ಇದ್ದೇವೆ. ಪಂದ್ಯಾಟವು 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಾವು ಇದನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ತಮಗೂ ಕೂಡ ಆಧಾರದ ಸ್ವಾಗತ. ನಾವಿದು ನಮ್ಮ ವಿಫೋರ್ ಚಾನಲ್ ಅಲ್ಲಿ ಲೈವ್ ಕೂಡ ಇದೆ, ಹಾಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಲೈವ್ ಇದೆ. ಈ ಪಂದ್ಯಾಟದಲ್ಲಿ ನಾವು 6 ತಂಡಗಳು ನಮ್ಮ ಡಾನ್ಸರ್ಸ್ ಎಲ್ಲ ಡಾನ್ಸ್ ನೃತ್ಯ ನಿರ್ದೇಶಕರು ಮತ್ತು ನೃತ್ಯ ಪಟುಗಳು ಸೇರಿ ಮಾಡುವಂತದ್ದು, ಹೊರಗಿನವರು ಯಾರಿಲ್ಲ. ಹಾಗೆ 6 ತಂಡಗಳು ಇದರಲ್ಲಿ ಭಾಗವಹಿಸಲಿದೆ. ಎಲ್ಲ ತೀರ್ಪುಗಾರರು ಹಾಗೆ ಎಲ್ಲ ಅಂಪೈರ್ಸ್ ಎಲ್ಲ ಹೊರಗಿನಿಂದ ನುರಿತವರನ್ನ ನಾವು ತಂದು ಮಾಡಿಸ್ತಾ ಇದ್ದೇವೆ. ಇದು ಸೀಸನ್ 1 DPL ಡಾನ್ಸರ್ಸ್ ಪ್ರೀಮಿಯರ್ ಲೀಗ್ ಅಂತ ನಾವು ಮಾಡ್ತಾ ಇರೋದು. ಇದು ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಅಂದ್ರೆ ನಮ್ದು ಇಲ್ಲಿಂದ ಸುಳ್ಯದಿಂದ ಹಿಡಿದು ನಾವು ಕುಂದಾಪುರ ತನಕ ನಾವು ಅದು ಇದು ಮಾಡ್ತಿದ್ದೇವೆ. ಅಲ್ಲಿ ಎಲ್ಲ ಪ್ಲೇಯರ್ಸ್ ತುಂಬಾ ಎಲ್ಲ ಡಾನ್ಸ್ ಇದರಿಂದ ಕ್ಲಾಸಿಂದ ಒಂದು 4 ಜನ ಪ್ಲೇಯರ್ಸ್ ಇದ್ದಾರೆ. ಬಳಿಕ ಉಪಾಧ್ಯಕ್ಷ ಪ್ರಕಾಶ್ ಸಿಂಪೋನಿ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಡ್ಯಾನ್ಸರ್ಸ್ಗಳು ತುಂಬಾ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಡ್ಯಾನ್ಸರ್ಗಳನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ ಅಂತ ಹೇಳಿದರು. ಎಲ್ಲರೂ ಕೂಡ ಸ್ವಲ್ಪ ಟೆನ್ಷನ್ ಇರುವಾಗ ಸ್ವಲ್ಪ ಆಕ್ಟಿವ್ ಆಗಬೇಕು. ಎಲ್ಲ ನೃತ್ಯ ನಿರ್ದೇಶಕರು ಆಕ್ಟಿವ್ ಆಗಿರಬೇಕು. ಪುನೊಮ್ಮೆ ಈ ಲಾಕ್ಡೌನ್ ಓಪನ್ ಆದ ತಕ್ಷಣ ಅವರು ಪುನಃ ಆ ಮೊದಲ ರೀತಿಯಲ್ಲಿ ಆಕ್ಟಿವ್ ಆಗಿ ತನ್ನ ಕಾರ್ಯವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಈ DPL ಎನ್ನುವಂಥದ್ದನ್ನು ಡಾನ್ಸರ್ಸ್ ಪ್ರೀಮಿಯರ್ ಲೀಗ್ ಎನ್ನುವಂಥದ್ದನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಇನ್ನೊಂದು ಮುಖ್ಯ ಉದ್ದೇಶ ಅಂದರೆ, ಈಗ ಆಲ್ರೆಡಿ ತುಂಬ ಡಾನ್ಸರ್ಸ್ನವರು ಈಗ ಸ್ಕೂಲೆಲ್ಲ ಟೀಚ್ ಮಾಡಲಿಕ್ಕೆ ಅದನ್ನೇ ನಂಬಿಕೊಂಡಿದ್ದಾರೆ ತುಂಬ ಡಾನ್ಸರ್ಸ್ನವರು. ಆವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಕೂಟ ಮಾಡುವುದರಿಂದ ಅವರಿಗೆ ಕೂಡ ಪ್ರೋತ್ಸಾಹಿಸಿದಂತಾಗತ್ತೆ. ನಾವು ಒಟ್ಟಿಗಿದ್ದೇವೆ, ನಿಮ್ಮೊಂದಿಗಿದ್ದೇವೆ ಎನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಾಗೆ ಆಗುತ್ತೆ. ಹಾಗೇನೆ ಎಲ್ಲ ಸ್ಕೂಲುಗಳಿಗೂ ಕೂಡ, ಎಲ್ಲ ಶಾಲೆ, ಎಲ್ಲ ಸ್ಕೂಲಿಗೆ ಯಾವುದೇನು ಅವರಿಗೆ ಕೂಡ. ಕ್ರೀಡಾ ಕಾರ್ಯದರ್ಶಿ ಚರಣ್ ಕುಮಾರ್ ಮಾತನಾಡಿ, ಕ್ರೀಡಾಕೂಟದಿಂದ ಡ್ಯಾನ್ಸರ್ಗಳೊಂದಿಗೆ ಸೌಹಾರ್ದತೆ ಮೂಡಲು ಸಾಧ್ಯ. ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಬರಲಿದೆ ಅಂತ ಹೇಳಿದರು. ನಮ್ಮದು ಡ್ಯಾನ್ಸರ್ಸಿಗೆ ಒಬ್ಬರೊಬ್ಬರು ಮುಖ ಪರಿಚಯ ಇಲ್ಲ. ಈಗ ನಾವು ಮಂಗಳೂರಿನವರು, ಸುಳ್ಯದವರ ಡ್ಯಾನ್ಸರ್ಸ್ ನಮಗೆ ಯಾರು ಅಂತ ಗೊತ್ತಿಲ್ಲ. ಈಗ ನಾವು ಪ್ರೀಮಿಯರ್ ಲೀಗ್ ಮಿಕ್ಸ್ ಆಗಿರ್ತದೆ. ಆಗ ನಾವು ಒಬ್ಬೊಬ್ಬರು ಕಾಂಟ್ಯಾಕ್ಟ್ಸ್ ಆಗ್ತದೆ, ನಮ್ಮೊಳಗೆ ಸೌಹಾರ್ದತೆ ಬರಬೇಕು ಅಂತ ನಮ್ಮ ಉದ್ದೇಶ. ಯಾಕೆಂದರೆ ನಾವು ಈಗ ಬೇರೆ ಕಡೆ ಕಾಂಪಿಟೇಷನ್ ಇಲ್ಲಿ ಹೋಗುವಾಗ ಅವರಷ್ಟಕ್ಕೆ ಇರ್ತಾರೆ, ನಾವು ನಮ್ಮಷ್ಟಕ್ಕೆ ಇರ್ತೇವೆ. ಅವರ ಟೀಮ್ ಬೇರೆ, ನಮ್ಮ ಟೀಮ್ ಬೇರೆ ಆಗಿ. ಬಟ್ ಅದು ಇರಬಾರದು, ನಾವೆಲ್ಲ ಒಂದೇ ನಮ್ಮ ಭಾವನೆಯನ್ನು ನಾವು ಈ ಪ್ರೀಮಿಯರ್ ಲೀಗ್ ಮಾಡ್ತೇವೆ. ಹಾಗೆಲ್ಲ ನೃತ್ಯ ಗುರುಗಳಾಗಲಿ, ಅವರ ಸ್ಟೂಡೆಂಟ್ಸ್ ಆಗಲಿ, ಬೇರೆ ಬೇರೆ ಟೀಮ್ಗಳು ನಮ್ಮ ಒಳಗೆ ಒಂದು ಸೌಹಾರ್ದತೆ ಬರ್ತದೆ ಅಂತ ಒಂದು ನಮ್ಮ ಭಾವನೆಯಿಂದ ನಾವು ಇದನ್ನು ಮಾಡಿದ್ದೇವೆ. ಇದು ಒಳ್ಳೆಯದ್ರಲ್ಲಿ ನಡೆಯಲಿ ಅಂತ ಎಲ್ಲರ ಆಶಿಸ್ತೇವೆ. ಈ ವೇಳೆ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷ ಲಕ್ಷ್ಮೀಶ್ ಶೆಟ್ಟಿ, ಗೌರವಾಧ್ಯಕ್ಷರಾದ ಸೂರಜ್ ಶೆಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.